ನಿನ್ನೆ ದಿನ ಪುತ್ತೂರಿನಲ್ಲಿ ಮಾತಾಡಿರ್ತಕ್ಕಂಥ ವಿಷಯವನ್ನ ಅನವಶ್ಯಕವಾಗಿ ಅನೇಕ ರೀತಿಯಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ ಎನ್ನುವಂಥದ್ದು ನನಗೆ ಗಮನಕ್ಕೆ ಬಂತು. ಕನ್ನಡದ ಬಗ್ಗೆ ಅತ್ಯಂತ ಅಭಿಮಾನದಿಂದ, ಕನ್ನಡದ ಬಗ್ಗೆ ಅತ್ಯಂತ ಪ್ರೀತಿಯಿಂದ, ಕಳಕಳಿಯಿಂದ ಮಾತಾಡಿರ್ತಕ್ಕಂಥದ್ದನ್ನ ಇವತ್ತು ತಿರುಚಿ ಕೆಲವರಿಗೆ ನೋವಾಗುವಂತಹ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ ಅನ್ನುವಂಥದ್ದು ನನ್ನ ಗಮನಕ್ಕೆ ಬಂತು. ಏನೇ ಇರಲಿ, ವಾಸ್ತವಿಕತೆ ಏನೇ ಇರಲಿ, ಕರ್ನಾಟಕದ ನಮ್ಮ ಕನ್ನಡಿಗರಿಗೆ ಇದರಿಂದ ಏನಾದರೂ ನೋವಾಗತ್ತೆ ಅಂತಾದರೆ ಖಂಡಿತವಾಗಿ ನನಗೆ ಕ್ಷಮೆ ಕೇಳಲಿಕ್ಕೆ ಯಾವುದೇ ನೋವಿಲ್ಲ. ಕರ್ನಾಟಕದ ಜನ ನನ್ನನ್ನು ಬೆಳೆಸಿದ್ದಾರೆ. ಕರ್ನಾಟಕದ ಜನ ಇವತ್ತು ಪ್ರೀತಿಯಿಂದ ನನ್ನನ್ನು ನೋಡ್ತಾ ಇದ್ದಾರೆ. ಅವರ ಎದುರುಗಡೆ ಕ್ಷಮೆ ಕೇಳಲಿಕ್ಕೆ ನನಗೆ ಏನೂ ತೊಂದರೆ ಇಲ್ಲ. ಕನ್ನಡದ ಬಗ್ಗೆ ಅಧ್ಯಯನ ಇನ್ನಷ್ಟು ಆಳವಾಗಿ ಆಗಬೇಕು. ಕನ್ನಡ ಇದು ಟ್ರಾನ್ಸ್ಲೇಷನ್ ಮಾಡ್ಕೊಂಡು ಕೇಳ್ತಕ್ಕಂಥ ಪರಿಸ್ಥಿತಿಗೆ ಬರಬಾರದು. ನಮ್ಮ ಭಾಷೆ ಇದು ಯಾವತ್ತೂ ಕೂಡ ನಮ್ಮ ನೆಲದಲ್ಲಿ ವಿಜೃಂಭಿಸಬೇಕು. ಇದು ನಮ್ಮ ಅಪೇಕ್ಷೆ. ಅದಕ್ಕೋಸ್ಕರ ಕನ್ನಡಿಗರಿಗೆ ದಯವಿಟ್ಟು ನೋವಾದದ್ದಲ್ಲಿ ಖಂಡಿತವಾಗಿ ಕ್ಷಮಿಸಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಧನ್ಯವಾದಗಳು.